ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ನಂತರ ಇಡೀ ವಿಶ್ವ ಮಾತ್ರ ಅಲ್ಲ, ಸ್ವರ್ಗಲೋಕದ ದೇವಾನುದೇವತೆಗಳು ಕೂಡ ಅಯೋಧ್ಯೆಗೆ ಆಗಮಿಸಿರುವ ಹಾಗೆ ಗೋಚರಿಸುತ್ತದೆ. ಹಿಂದೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ನಡೆಯುತ್ತಿದ್ದಂತಹ ಚಮತ್ಕಾರಗಳು ಈಗ ಅಂದರೆ ಕಲಿಯುಗದಲ್ಲೂ ಕೂಡ ಅಯೋಧ್ಯೆಯಲ್ಲಿ ನಡೆಯುವ ಘಟನೆಗಳು ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತಿವೆ. ಇಡೀ ವಿಶ್ವವೇ ಅಯೋಧ್ಯೆಯತ್ತ ಮುಖ ಮಾಡಿ ನಿಂತಿದೆ. ಅಂತಹದರಲ್ಲಿ ನೂರಾರು ಕೋತಿಗಳ ಹಿಂಡು ಅಯೋಧ್ಯೆಯನ್ನು ಕೂಡ ತಲುಪಿವೆ. ರಾಮನ ಭಕ್ತರು ಬರೀ ಮಾನವರಲ್ಲ, ಹಲವಾರು ಪ್ರಾಣಿಗಳು ಕೂಡ ಎಂಬುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಆ ಚಮತ್ಕಾರಗಳು ಯಾವುವು, ಅಲ್ಲಿ ನಡೆಯುತ್ತಿರುವಂತಹ ಪವಾಡಗಳು ಯಾವುವು, ನಿಸರ್ಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತಿವೆ ಅನ್ನುವುದನ್ನ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಒಮ್ಮೆ ಹನುಮಂತನು ಸೀತಾದೇವಿ ತನ್ನ ಹಣೆಗೆ ಸಿಂಧೂರವನ್ನ ಹಚ್ಚಿಕೊಳ್ಳುತ್ತದನ್ನು ನೋಡಿ, ನೀವು ಯಾಕೆ ಸಿಂಧೂರವನ್ನ ಹಚ್ಚುತ್ತೀರಾ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಉತ್ತರಿಸಿದ ಸೀತಾಮಾತೆ ತನ್ನ ಪತಿ ಶ್ರೀರಾಮನ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಈ ಸಿಂಧೂರವನ್ನ ಹಚ್ಚುತ್ತೇನೆ ಎಂದು ಸವಿಸ್ತಾರವಾಗಿ ತಿಳಿಸುತ್ತಾಳೆ. ಹಾಗೂ ಆ ಸಿಂಧೂರದ ಮಹಿಮೆಯನ್ನ, ಮಹತ್ವವನ್ನ ಹನುಮಂತನಿಗೆ ತಿಳಿ ಹೇಳುತ್ತಾಳೆ. ಇದನ್ನು ಕೇಳಿದ ಹನುಮಂತ ಶ್ರೀರಾಮ ದೀರ್ಘಾಯುಷ್ಯಕ್ಕಾಗಿ ತನ್ನ ಇಡೀ ದೇಹಕ್ಕೆ ಸಿಂಧೂರವನ್ನ ಅರ್ಪಣೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಹಾಗೂ ತನ್ನಲ್ಲಿದ್ದಂತಹ ಸಿಂಧೂರವನ್ನ ತನ್ನ ಇಡೀ ಮೈಗೆ ಹಚ್ಚಿಕೊಂಡು ತನ್ನ ಸ್ವಾಮಿ ನಿಷ್ಠೆಯನ್ನ ಪ್ರದರ್ಶಿಸುತ್ತಾನೆ. ಈ ಮೂಲಕ ಶ್ರೀರಾಮನು ಅಮರನಾಗುತ್ತಾನೆ ಎಂದು ಭಾವಿಸುತ್ತಾನೆ. ಜೈ ಶ್ರೀರಾಮ್ ಎಂದು ಭಜಿಸುತ್ತಾ ತನ್ನ ದೇಹದ ತುಂಬಾ ಕುಂಕುಮವನ್ನು ಹನುಮಂತ ಹಚ್ಚಿಕೊಂಡ ಬಗ್ಗೆ ಸೀತಾದೇವಿ ನೋಡಿ ಆಶ್ಚರ್ಯಪಡುತ್ತಾಳೆ. ಇದನ್ನು ನೋಡಿದ ಸೀತಾದೇವಿ ಈ ವಿಷಯವನ್ನ ಸವಿಸ್ತಾರವಾಗಿ ಶ್ರೀರಾಮನಿಗೆ ತಿಳಿಸುತ್ತಾಳೆ. ಇದನ್ನು ತಿಳಿದ ಶ್ರೀರಾಮನು ಹನುಮಂತನ ಭಕ್ತಿಗೆ ಬಹಳ ಸಂತೋಷಪಟ್ಟು ಅಂದಿನಿಂದ ನೀನು ಬಜರಂಗ ಬಲಿ ಎಂದು ಕರೆಯಲ್ಪಡುತ್ತೀರಿ ಎಂದು ಆಶೀರ್ವಾದ ಕೂಡ ನೀಡುತ್ತಾನೆ. ಬಜರಂಗ ಅಂದರೆ ಕೇಸರಿಯ ಬಣ್ಣ, ಬಲಿ ಅಂದರೆ ಶಕ್ತಿಶಾಲಿ. ಹೀಗಾಗಿ ಅವನು ಬಜರಂಗ ಬಲಿ ಎಂದು ಕರೆಯಲ್ಪಡುತ್ತಾನೆ. ಇದೇ ಕಾರಣ ನಾವು ಆಂಜನೇಯನನ್ನ ಬಜರಂಗ ಬಲಿ ಎಂದು ಕೂಡ ಕರೆಯುತ್ತೇವೆ. ಭಕ್ತಿಯಲ್ಲಿ ಹನುಮಂತನನ್ನು ಮೀರಿಸಲು ಈ ಭೂಮಿಯಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಪುರಾಣಗಳ ಪ್ರಕಾರ ದುಷ್ಟರ ಸಂಹಾರಕ್ಕಾಗಿ ತ್ರಿಮೂರ್ತಿ ದೇವತೆಗಳು ಮಾಡಿದ ಉಪಾಯ ಇದರಿಂದ ಗೊತ್ತಾಗುತ್ತದೆ. ತ್ರಿಮೂರ್ತಿ ದೇವತೆಗಳಾದಂತಹ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಈ ಯೋಜನೆಯನ್ನ ಮಾಡುತ್ತಾರೆ. ಬ್ರಹ್ಮನ ಸಲಹೆಯಂತೆ ರಾವಣನ ಸಂಹಾರಕ್ಕಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ರಾಮ ಮತ್ತು ಸೀತೆಯ ಅವತಾರವನ್ನ ತಾಳುತ್ತಾರೆ. ಶಿವನು ಹನುಮಂತನಾಗಿ ಮತ್ತು ವಿಷ್ಣುವಿನ ಹಾಸಿಗೆಯಾದ ಶೇಷನಾಗನು ಲಕ್ಷ್ಮಣನಾಗಿ ರಾಮಾಯಣದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಮುಂದೆ ರಾವಣನನ್ನು ಲಂಕೆಯಲ್ಲಿ ಸದೆಬಿಡುವ ವಿಷಯ ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಅದಲ್ಲದೆ ರಾಮನಲ್ಲಿ ಇರುತ್ತಾನೋ ಹನುಮನಲ್ಲಿ ಇರುತ್ತಾನೆ ಎನ್ನುವ ಮಾತು ಎಲ್ಲರಿಗೆ ಗೊತ್ತು. ಹಾಗಾದ್ರೆ ಹನುಮ ರಾಮನ ಭಕ್ತನಾಗಿದ್ದು ಹೇಗೆ? ರಾಮ ಹನುಮನನ್ನು ಮೊದಲ ಬಾರಿ ಭೇಟಿಯಾಗಿದ್ದು ಹೇಗೆ? ಅಲ್ಲಿ ಏನಾಗಿತ್ತು ಅನ್ನೋ ವಿಷಯ ಎಷ್ಟೋ ಜನಕ್ಕೆ ನಿಮ್ಮಲ್ಲೂ ಕೂಡ ಗೊತ್ತಿಲ್ಲ. ಹಿಂದೆ ದುಷ್ಟ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದಾಗ ರಾಮ ಸೀತೆಯನ್ನು ಹುಡುಕುತ್ತಿದ್ದ ಸಮಯದಲ್ಲಿ ಇಬ್ಬರು ವಾನರು ಜಗಳವಾಡುತ್ತಿರುವ ದೃಶ್ಯ ರಾಮನಿಗೆ ಕಣ್ಣಿಗೆ ಬೀಳುತ್ತದೆ. ಅಲ್ಲಿ ಸುಗ್ರೀವ ಮತ್ತು ವಾಲಿ ರಾಜ್ಯದ ವಿಷಯಕ್ಕಾಗಿ ಜಗಳವಾಡುತ್ತಿದ್ದರು. ಇದಾದ ಬಳಿಕ ಅಣ್ಣ ವಾಲಿಗೆ ಹೆದರಿ ಸುಗ್ರೀವ ಋಷ್ಯಮುಖ ಪರ್ವತದಲ್ಲಿ ಅಡಗಿ ಕೂತಿದ್ದ. ಇದೇ ದೇಶದ ಅಂಜನಾದ್ರಿ ಬೆಟ್ಟದ ಮೇಲೆ ಆಂಜನೇಯನ ತಂದೆಯ ರಾಜ್ಯವಿತ್ತು. ಅಲ್ಲೇ ಹನುಮನು ಕೂಡ ವಾಸವಾಗಿದ್ದ. ಇಲ್ಲೇ ಸಮೀಪದಲ್ಲಿಯೇ ಸೀತೆಯನ್ನು ಹುಡುಕಿಕೊಂಡು ರಾಮ ಮತ್ತು ಲಕ್ಷ್ಮಣರು ಆ ಜಾಗಕ್ಕೆ ಬರುತ್ತಾರೆ. ಈ ಜಾಗವನ್ನು ತೋರಿಸಿದ್ದೇ ಬೇರೆ ಯಾರೂ ಅಲ್ಲ, ಅದುವೇ ಶಬರಿ ಎಂಬ ರಾಮನ ಒಬ್ಬ ಭಕ್ತೆ. ರಾಮ ಮತ್ತು ಲಕ್ಷ್ಮಣನನ್ನು ನೋಡಿ ಸುಗ್ರೀವ ಭಯಭೀತನಾಗುತ್ತಾನೆ. ವಾಲಿ ತನ್ನನ್ನು ಕೊಲ್ಲಲು ಈ ಇಬ್ಬರನ್ನು ಕಳಿಸಿರಬಹುದೆಂದು ಅವನು ಸಂಶಯ ಪಡುತ್ತಾನೆ. ಹೀಗಾಗಿ ಹನುಮನ ಸಹಾಯ ಪಡೆಯಬೇಕೆಂದು ಅರಮನೆಗೆ ಹೋಗಿ ಹನುಮನನ್ನು ಕಾಣುತ್ತಾನೆ. ಆಗ ಹನುಮ ರಾಮ ಭಜನೆಯನ್ನು ಮಾಡುತ್ತಾ ಧ್ಯಾನದಲ್ಲಿ ಮಗ್ನನಾಗಿದ್ದ. ಆಗ ಅವನಲ್ಲಿಗೆ ಬಂದ ಸುಗ್ರೀವ, ಹನುಮ ನೀನು ನನಗೊಂದು ಸಹಾಯ ಮಾಡಬೇಕು. ಇಲ್ಲೇ ವನದಲ್ಲಿ ಇಬ್ಬರು ಯಾರನ್ನೋ ಹುಡುಕುತ್ತಾ ಬರುತ್ತಿದ್ದಾರೆ. ಅವರ್ಯಾರು ಎಂದು ನೀನು ತಿಳಿದು ನನಗೆ ತಿಳಿಸು
ಕಳಿಸುತ್ತೀಯಾ ಎಂದು ಕೇಳುತ್ತಾನೆ. ನನಗೆ ಯಾಕೋ ಅವರಿಬ್ಬರನ್ನ ವಾಲಿ ಕಳಿಸಿರಬಹುದೆಂದು ಅನಿಸುತ್ತದೆ. ಅದಕ್ಕೆ ಹನುಮ ಆಗಲಿ ಎಂದು ಹೇಳಿ ಬ್ರಹ್ಮಚಾರಿಯ ರೂಪ ಬದಲಿಸಿ ರಾಮ ಲಕ್ಷ್ಮಣರ ಬಳಿ ಹೋಗುತ್ತಾನೆ. ಅಲ್ಲಿಗೆ ಹೋಗಿ ರಾಮ ಲಕ್ಷ್ಮಣರನ್ನು ಕುರಿತು ನೀವು ಯಾರನ್ನು ಹುಡುಕುತ್ತಿದ್ದೀರಿ, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಎಂದು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತಾನೆ. ಆಗ ಶ್ರೀರಾಮ ತಾನು ಯಾರು ಅಂತ ತಾನ್ಯಾಕೆ ಇಲ್ಲಿ ಬಂದಿರುವ ವಿಷಯ ಸಂಪೂರ್ಣವಾಗಿ ಹನುಮನಿಗೆ ತಿಳಿಸುತ್ತಾನೆ. ಆಗ ಹನುಮಂತ ನೆಲಕ್ಕೆ ಬಿದ್ದು ರಾಮನಿಗೆ ನಮಸ್ಕರಿಸುತ್ತಾನೆ ಹಾಗೂ ಸಂತೋಷ ಪಡುತ್ತಾನೆ. ನಾನು ಇಷ್ಟು ದಿನ ಆರಾಧಿಸುತ್ತಿದ್ದ ರಾಮ ಇವರೇನಾ ಎಂದು ರಾಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಾರೆ. ಆಗ ರಾಮ ಹನುಮಂತನನ್ನ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಹಲವಾರು ದೃಶ್ಯಗಳಲ್ಲಿ, ಹಲವಾರು ಚಿತ್ರಗಳಲ್ಲಿ ನೀವು ಈ ಒಂದು ಚಿತ್ರವನ್ನ ನೋಡಿರಬಹುದು. ಇದೇ ನೋಡಿ ಮೊದಲ ಬಾರಿಗೆ ಹನುಮಂತ ಮತ್ತು ಶ್ರೀರಾಮ ಭೇಟಿಯಾದಂತಹ ಒಂದು ಘಟನೆ. ನಂತರ ತಾನು ನಿಮ್ಮ ಪರಮ ಭಕ್ತ ಹನುಮಂತನೆಂದು ಹೇಳಿ ತನ್ನ ನಿಜ ರೂಪಕ್ಕೆ ಬರುತ್ತಾನೆ. ಇದಾದ ಬಳಿಕ ರಾಮ ಹನುಮ ಸೇರಿ ಸೀತೆ ಮಾತೆಯನ್ನು ಹುಡುಕಲು ಆರಂಭಿಸುತ್ತಾರೆ. ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡ ದವಡೆ ಎಂದರ್ಥ. ಹನು ಎಂದರೆ ದವಡೆ, ಮಾನ್ ಎಂದರೆ ವಿರೂಪಗೊಂಡಿದೆ ಎಂದು ಹೇಳಲಾಗುತ್ತಿದೆ. ಒಮ್ಮೆ ಚಿಕ್ಕವನಿದ್ದಾಗ ಹನುಮಂತನು ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ಅದನ್ನು ತಿನ್ನಲು ಆಕಾಶಕ್ಕೆ ಹಾರುತ್ತಾನೆ. ಸೂರ್ಯನನ್ನು ಹನುಮಂತನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮಂತನ ಮೇಲೆ ಹಲ್ಲೆ ಮಾಡುತ್ತಾನೆ. ಇಂದ್ರನ ವಜ್ರಾಯುಧ ಹೊಡೆತವು ಹನುಮಂತನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪಗೊಳ್ಳುತ್ತದೆ. ಅಂದಿನಿಂದ ಆಂಜನೇಯನನ್ನು ಹನುಮಾನ್ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಈ ರೀತಿ ಹನುಮಾನ್ ಎಂಬ ಹೆಸರು ಗಳಿಸುತ್ತಾನೆ. ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ, ಸುಗ್ರೀವ, ಅಂಗದ ಮುಂತಾದವರಿಗೆ ಕೃತಜ್ಞತಾ ಪೂರ್ವವಾಗಿ ಉಡುಗೊರೆಗಳನ್ನು ನೀಡಿ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಲಂಕಾ ಯುದ್ಧದಲ್ಲಿ ಹನುಮಂತನ ಸಹಾಯಕ್ಕೆ ಮೆಚ್ಚಿದ ಶ್ರೀರಾಮನು ಹನುಮಂತನಿಗೆ ಉಡುಗೊರೆಯನ್ನು ಕೊಡಲು ಮುಂದಾಗುತ್ತಾನೆ. ಆದರೆ ಹನುಮಂತನು ಆ ಉಡುಗೊರೆಯನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಮತ್ತು ನಿನ್ನ ಪಾದದಲ್ಲಿ ನನಗೆ ಜಾಗ ಕೊಟ್ಟರೆ ಸಾಕು ಅಂತ ಹನುಮಂತನು ಕೇಳಿಕೊಳ್ಳುತ್ತಾನೆ. ಓ ವೀರ ಶ್ರೀರಾಮ, ಎಲ್ಲಿಯವರೆಗೆ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತವಾಗಿರುತ್ತದೆಯೋ ಅಲ್ಲಿಯವರೆಗೆ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನೆಲೆಸಿರಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮನು ಹನುಮಂತನನ್ನು ಕುರಿತು ಅದರಲ್ಲಿ ಸಂದೇಹವೇ ಇಲ್ಲ, ಎಲ್ಲಿಯವರೆಗೆ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ನಿನ್ನ ಕೀರ್ತಿಯು ಅಚ್ಚಳಿಯದೆ ಉಳಿಯುತ್ತದೆ ಮತ್ತು ಉಸಿರು ನಿನ್ನ ದೇಹದಲ್ಲಿ ಯಾವಾಗಲೂ ಉಳಿಯುತ್ತದೆ. ಈ ಜನರು ಎಲ್ಲಿಯವರೆಗೂ ನನ್ನ ಕಥೆಗಳನ್ನ ಸಹ ಸ್ಥಿರವಾಗಿರಿಸುತ್ತಾರೋ ಅಲ್ಲಿಯವರೆಗೆ ನೀನು ಬದುಕಿರುತ್ತೀಯಾ. ಆಗ ಹನುಮಂತನ ಭಕ್ತಿಗೆ ಮೆಚ್ಚಿದ ಶ್ರೀರಾಮನು ಭೂಮಿಯಲ್ಲಿ ರಾಮನ ಭಕ್ತರ ಇರುವವರೆಗೂ ನೀನು ಚಿರಂಜೀವಿಯಾಗಿರುತ್ತಿ ಎಂದು ವರವನ್ನು ಕೊಡುತ್ತಾನೆ. ಹೌದು, ರಾಮನ ಭಕ್ತ ಆಂಜನೇಯ ಇಂದಿಗೂ ಈ ಭೂಮಿಯಲ್ಲಿ ನಮ್ಮ ಸುತ್ತಮುತ್ತಲೂ ಇರುವಂತಹ ಒಬ್ಬನೇ ದೇವ. ಪುರಾಣಗಳ ಪ್ರಕಾರ ಹನುಮಂತ ಕೋತಿಗಳ ರೂಪದಲ್ಲಿ ಈ ಭೂಮಿಯ ಮೇಲೆ ಈಗಲೂ ಇದ್ದಾನೆ ಹಾಗೂ ಓಡಾಡುತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ. ನೀವು ಯಾವುದೇ ರಾಮ ಮಂದಿರವನ್ನ, ದೇವಸ್ಥಾನವನ್ನ ನೋಡಿದರೆ ಅಲ್ಲಿ ನೀವು ಕೋತಿಗಳನ್ನು ಕಾಣುವುದು ಸಹಜ. ಅಷ್ಟೇ ಅಲ್ಲ, ಎತ್ತರದಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನೀವು ಕೋತಿಗಳನ್ನು ಕಾಣುವುದು ಸಹಜವೇ. ಯಾಕಂದ್ರೆ ಹನುಮಂತ ಯಾವಾಗಲೂ ಬೆಟ್ಟದಲ್ಲಿ ಇದ್ದವನು. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂಜನಾದ್ರಿ ಬೆಟ್ಟ ಶ್ರೀ ಹನುಮಂತನು ಹುಟ್ಟಿದಂತಹ ಒಂದು ಪ್ರದೇಶ. ಅವನು ಬೆಟ್ಟದಲ್ಲಿ ಹುಟ್ಟಿದ್ದರಿಂದ ಕೋತಿಗಳು ಸದಾ ಕಾಲ ಬೆಟ್ಟದಲ್ಲಿರುವ ದೇವಸ್ಥಾನದಲ್ಲಿ ಯಾವಾಗಲೂ ಇರುತ್ತವೆ. ಆದರೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ರಾಮ ಮಂದಿರ ಸುತ್ತಲೂ ಇದ್ದಕ್ಕಿದ್ದ ಹಾಗೆ ಹಲವಾರು ಕೋತಿಗಳ ಹಿಂಡು ದೇಶಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಸಲು ಆರಂಭಿಸಿದ್ದು ಅಲ್ಲಿನ ರಾಮ ಭಕ್ತರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ. ಎಷ್ಟೋ ಜನ ರಾಮ ಭಕ್ತರು ಈ ಕೋತಿಗಳನ್ನ ನೋಡಿ ಅವು ಹನುಮಂತನ ರೂಪವೆಂದೇ ಭಾವಿಸಿ ಅವುಗಳಿಗೆ ನಮಸ್ಕರಿಸುತ್ತಿದ್ದಾರೆ. ನಿಜಕ್ಕೂ ರಾಮಾಯಣದಲ್ಲಿ ರಾಮನಿಗೆ ಸಹಾಯ ಮಾಡಿದಂತಹ ಹಲವಾರು ಪ್ರಾಣಿಗಳು, ಪಕ್ಷಿಗಳು ಈಗ ಅಯೋಧ್ಯೆಯತ್ತ ಧಾವಿಸುತ್ತಿರುವುದು ಹಲವಾರು ಭಕ್ತರಲ್ಲಿ ಆಶ್ಚರ್ಯನ ಉಂಟು ಮಾಡುವುದು ಸಹಜವಾಗಿದೆ. ನಿಜಕ್ಕೂ ಇದೊಂದು ಪವಾಡ, ನಿಜಕ್ಕೂ ಇದು ಚಮತ್ಕಾರಕ್ಕೆ ಸಾಕ್ಷಿಯಾಗಿದೆ. ಅದು ಜಟಾಯುವೇ ಆಗಲಿ, ಜಾಂಬವಂತನೇ ಆಗಲಿ, ಈಗ ಹನುಮಂತನ ರೂಪದಲ್ಲಿರುವ ಕೋತಿಯಾಗಲಿ ಎಲ್ಲವೂ ಅಯೋಧ್ಯೆಯತ್ತ ಮುಖ ಮಾಡಿ ನಿಂತಿವೆ.
ನೋಡಿದಿರಾ ಸ್ನೇಹಿತರೆ, ಈ ಕಲಿಯುಗದಲ್ಲಿಯೂ ಕೂಡ ಈ ರೀತಿಯ ಚಮತ್ಕಾರಗಳು ನಡೆಯುತ್ತವೆ ಅಂದ್ರೆ ನೀವು ನಂಬಲೇಬೇಕು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಆಂಜನೇಯ, ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.